Sultan Prince Mahavira Talapadi ಎಲ್ಲಿದ್ದೀರಿ Prince Mahavira Talapadi ಒಳ ಬರುವಂತಿದ್ದಾರೆ ಎರಡನೇ ತಂಡದವರು ಆಂಗಣದಲ್ಲಿದ್ದಾರೆ ತಲಪಾಡಿ ಅವರು ನಾವು ಬಹಳಷ್ಟು ಮುಂಚಿತವಾಗಿ ವಿಚಾರವನ್ನು ತಿಳಿಸ್ತೇವೆ ಪುನಃ ತಾವು ವಿಳಂಬವನ್ನೇ ಮಾಡ್ತಾ ಇದ್ದೀರಿ ಮೊದಲ ಅವಧಿಯ ಆಟದಲ್ಲಿ ಸುಲ್ತಾನ್ ವಿರುದ್ಧವಾಗಿ ಪ್ರಬಲ ತಂಡಗಳ ಹೋರಾಟಗಳನ್ನ ನಾವು ಕಂಡ ತಂಡಗಳು ಅದಾದ್ರೆ ಮೊದಲೇ ಬಂದಿದೆ ಬನ್ನಿ ತಲಪಾಡಿಯ ಆಗಮನ ಕೂಡ ಆಗಿದೆ ಸೊ ಈ ಭಾಗದಲ್ಲಿ ಎರಡು ಪ್ರಬಲ ತಂಡಗಳ ಆಗಮನದ ಜೊತೆಗೆ ಬಂದಿರಲಿ ಹೀಗಾಗಿ ಅಂಕಣಕ್ಕೆ ತಲಪಾಡಿ ಆಗ್ತಾ ಇದೆ ಸ್ಪಷ್ಟವಾದ ಪಾದಸನಗಳ ಮೂಲಕವಾಗಿ ಗುರಿಗೆ ತಲುಪುವ ಆಟಗಾರರು ಸುಲ್ತಾನ್ ವಿರುದ್ಧವಾಗಿ ಇದೀಗ ಈ ಅಂಕಣದಲ್ಲಿ ಪಂದ್ಯಾಟ ವಿರುದ್ಧವಾಗಿ ತಲಪಾಡಿ ಸುಲ್ತಾನ್ ಯಶಸ್ವಿ ಟ್ಯಾಕಲ್ಗಳ ಮೂಲಕ ಮೊತ್ತ ಆರಂಭ ಸ್ಪರ್ಧೆಯಲ್ಲಿ ಎಪಿಸಿ ಅವರಿಂದ ಸುಲ್ತಾನ್ ಅದ್ಭುತವಾದ ದಾಳಿ ನಿಖರತೆಯಲ್ಲಿ ಕಾಣಿಸಿಕೊಳ್ಳುವ ತೀರ್ಪುದಾರಿಗೆ ಬರಬೇಕಿದೆ ನಿರೀಕ್ಷಿತ ಹೋರಾಟವನ್ನು ಮುಂದುವರಿಸುವ ಕೆಡಿಸಿ ಸಂಘಟಿತವಾದ ಬಲದ ಮೂಲಕವಾಗಿ ಪಂದ್ಯವನ್ನು ಬೆಳೆಸಿಕೊಳ್ಳುವ ಪ್ರಯತ್ನಗಳು ಸುಲ್ತಾನ್ ನಾಲ್ವರು ಡಿಪೆಂಡರಿನ ಮಧ್ಯೆ ಸುಲ್ತಾನಿನ ಯುವ ಆಟಗಾರರನ್ನು ಕಾಣಬಹುದಾಗಿದೆ ಪಂದ್ಯಾವಳಿಯಲ್ಲಿ ಶ್ರೀರಾಮನ್ ಸ್ವಾಮಿಯ ಸ್ವಸ್ವತನ್ನೇ ಪ್ರಿನ್ಸ್ ಮಹಾವೀರ ತಲಪಾಡಿ ತಂಡಗಳು ಸ್ಪರ್ಧೆಯ ಅದ್ಭುತ ಆಟದ ಮೂಲಕವಾಗಿ
ಮತ್ತೆ ಮಧ್ಯ ಆರಂಭದಲ್ಲಿ ಎರಡು ವಿಭಾಗಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಸ್ಪರ್ಧೆಯನ್ನು ಕಾಣ್ತಾ ಇದೆ. ಕೇವಲ 2 ತಂಡಗಳು ಹೋರಾಟಗಳನ್ನು ಮುಂದುವರಿಸಿದ ಈ ಹಾಗೆಯೇ ಅಂಕಣಗಳಲ್ಲಿ ಸತತವಾದ ಅಭಿಯಾನವನ್ನು ಮುಂದುವರಿಸಿಕೊಂಡಿರುವ ಪಂದ್ಯಾವಳಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಪಾದಸರಣೆಗಳ ಜೊತೆಗೆ ಗುರುತಿಸಿಕೊಂಡ ಆಟಗಾರರು. ಈ ಅಂಕಣದಲ್ಲಿ ಅಂಕವನ್ನು ಆಕ್ರಮಿಸಿಕೊಂಡ ಮುನ್ನಡೆಯಲ್ಲಿ ಶ್ರೀರಾಮೋಕ್ಷಣೀಯ ಅಭ್ಯರ್ಥಿ ಈ ಅಂಕಣದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅಂಕಗಳ ಗಳಿಕೆ 7-6ರಲ್ಲಿ ಸುಲ್ತಾನ್ ಬಂದರೆ 7-6 in favor of Sultan. ಈ ಅಂಕಗಳಿಗೆ ಆಧಾರದಲ್ಲಿ ಈ ಅಂಕಣದಲ್ಲಿ ಸ್ಪರ್ಧೆ ಇದೆ. ಈ ಅಂಕಣದಲ್ಲಿ ದರ್ಶನ ಮಾಡಿಕೊಂಡೆ ಒಂದು ಅಂಕಣವನ್ನ ಪ್ರಸ್ತುತ ಪಂದ್ಯಾವಳಿಯಲ್ಲಿ ಸ್ಪಷ್ಟವಾದ ಗುರಿಗಳನ್ನು ಬೆನ್ನತ್ತಿರುವ 2 ತಂಡಗಳು ಗೆಲ್ಲುವಂತೆ 2 ತಂಡಗಳಿಗೆ ಅವಶ್ಯಕವಾಗಿರುವ ನೆಲೆಕಟ್ಟಿನಲ್ಲಿ ಸ್ವರ್ಣಾಂಕಣದಲ್ಲಿ ನಾವೆಲ್ಲ ನಿಯಂತ್ರಣವನ್ನು ಕಳೆಗೊಂಡ ಆಟಗಾರ ಹೊರಾಂಗಣವನ್ನು ಪ್ರವೇಶ ಮಾಡಿದಾಗ ಸ್ಪರ್ಧೆಯಲ್ಲಿ 8-6ರಲ್ಲಿ ಸ್ಪರ್ಧೆ ಮಧ್ಯಂತರ ವಿರಾಮ. 8-6ರಲ್ಲಿ ಪಂದ್ಯ 5-2 ಮುನ್ನಡೆಯಲ್ಲಿ ಶ್ರೀರಾಮಾಂಜನೇಯ ಅಭ್ಯರ್ಥಿ. ಇಲ್ಲಿ 8-6ರಲ್ಲಿ ಸುಲ್ತಾನ್ ಮುನ್ನಡೆಯಲ್ಲಿ ಕೆಎಂಡಿಸಿಯ ಪರವಾಗಿ ಆಟಗಾರ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತೆ ಸ್ಪರ್ಧೆಯಲ್ಲಿ ಅಂತರ 2 ಅಂಕಗಳಲ್ಲಿ ಸಂಯೋಜಿತವಾದ ಆಟದ ಮೂಲಕವಾಗಿ ಅಂಕಗಳನ್ನು ಪಡೆದುಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿರುವ ಆಟಗಾರರು ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯ ನಿರಂತರವಾದ ಅಂಕವನ್ನು ಬೇಟೆಯಾಡುವ ತಬಕಗಳಲ್ಲಿ ಆಟಗಾರರನ್ನು ಕಾಣಬಹುದಾಗಿದೆ. ಇದು ಮಂಚಾಲಕಟ್ಟೆಯ ಕಬಡ್ಡಿ ಉತ್ಸವದಲ್ಲಿ ತೃತೀಯ ದಿನದಲ್ಲಿ ನಾವುಗಳು ಎಜಿ ವಿಭಾಗದ ಸ್ಪರ್ಧೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂಕಣದ ಒಳಭಾಗದಲ್ಲಿ ಅಂಕಗಳಿಗೆ ಒಂದೇ ದಾಳಿ ಆಸ್ವಾದಕ್ಕೆ ಸುಡಬೇಟ ಕೊನೆಯ 5 ನಿಮಿಷ ಮತ್ತೊಂದು ಅಂಕದ ಜೋಡಣೆ. ಇದು 15ನೇ ಅಂಕ ಖಾತೆಯಲ್ಲಿ 15-6ರಲ್ಲಿ ಸ್ಪರ್ಧೆ. ಈ ಅಂಕದಲ್ಲಿ 5-2 in favor of Perne. ಸಮಯ ಕಳೆಯುವ ಆಟದ ವೈಖರಿಯನ್ನು ಕಾಣಬಹುದಾಗಿದೆ ಒಳಾಂಗಣದಲ್ಲಿ. ಅದ್ಭುತವಾದ ಆಟದ ಮೂಲಕ ಮತ್ತೆ ಅಂಕದ ಜೋಡಣೆ. ಇದು ಕೆಬಿ ಖಾತೆಯಲ್ಲಿ 15-7 15-7.
15-7 ಸ್ಪರ್ಧೆ. KMDC ಸುಳ್ಳಿದಾಟ ಪ್ರಸ್ತುತ ಮತ್ತೊಂದು ಅಂಕ. ಮಧ್ಯ ಪಂದ್ಯಾಟ ಆರಂಭ 5-2 ಮುನ್ನಡೆಯೊಂದಿಗೆ ಶ್ರೀರಾಮಚಂದ್ರ ಈ ಅಂಕಣದಲ್ಲಿ ಅಂತಿಮ 4 ನಿಮಿಷಗಳ ಸಮಯವಾಗಿದೆ. 15-8 ಒಂದು ಅಂಕಗಳಿಗೆ ಆಧಾರದಲ್ಲಿ 0. ಮುನ್ನಡೆಯನ್ನು ವಿಸ್ತರಿಸಿಕೊಂಡ ನಿಲುವುಗಳಲ್ಲಿರುವ ಆಟಗಾರರು ಇದು ಅಂತಿಮ ಅವಧಿಯ ಸ್ಪರ್ಧೆಯ ಕಣ. 2 ತಂಡಗಳಿಗೆ ಸೆಮಿಫೈನಲ್ ಪ್ರವೇಶವನ್ನು ಮಾಡಬೇಕಾದರೆ ಗೆಲುವು ಬೇಕಾಗಿದೆ. ನಿರೀಕ್ಷಿತ ಆಟ ಇದು ಮತ್ತೆ ಏಕಾಂಗಿ ಟ್ಯಾಕಲ್ reaching from the outside. ಸುಲ್ತಾನ್ ಮುನ್ನಡೆ. ಲಾಸ್ಟ್ 3 minutes. ಕೊನೆಯ 3 ನಿಮಿಷ ಸುಲ್ತಾನ್ ಅಟ್ಯಾಕರ್ ಸುಕೃತ್ಕರ ಮುನ್ನಡೆಯಲ್ಲಿದೆ. ರಾಷ್ಟ್ರದ ವಿವಿಧ ಭಾಗಗಳಿಂದ ಬಂದಿರುವ ಅನೇಕ ಪ್ರತಿಭಾನ್ವಿತರು 11 ಕೆಜಿ ವಿಭಾಗದ ಸ್ಪರ್ಧೆಗಳಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಇದು ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ. ಅಫಿಷಿಯಲ್ ಟೈಮ್ ಔಟ್ ಘೋಷಣೆ. ಪ್ರಸ್ತುತ ಪಂದ್ಯದಲ್ಲಿ ಮುಂದುವರಿದಾಗ ಆಟಗಾರರನ್ನ ಹಿಮ್ಮೆಟ್ಟಿಸುವ 2 ಅಂಕಣ ಆಹಾರ ನೌಷಧ ಬೇಟೆಯಾಡಿ ಮರಳಿದ ಎಸ್ಎಸ್ ಬ್ಲೂ ಆಲ್ ಐ 69 in favor of Sultan Attackers. 16-9 ಒಂದು ಅಂಕಗಳಿಗೆ as blue all I ನಲ್ಲಿ ಅಂಕಗಳನ್ನು ಬೇಟೆಯಾಡಿದ್ದು each point 17-10 ಕಡಬದ ಆನಂದ ಸ್ಪಷ್ಟ ನೀಡಿತು. ಅವಳಿ ಅಂಕಗಳು 2 ದೂರಗಳಿದ್ದಾರೆ. ಇದು 18ನೇ ಅಂಕ. 18-10 ಮತ್ತೆ ಪಂದ್ಯ ಆರಂಭ. ಅಂತಿಮ ಸಂದರ್ಭಗಳಲ್ಲಿ ಕೊನೆಯ ನಿಮಿಷದ ಘೋಷಣೆ. ಈ ಅಂಕಣ 18-10 ಸುಲ್ತಾನ್ ಮುನ್ನಡೆಯಲ್ಲಿದೆ. ಪ್ರಥಮಾರ್ಧ ಮುಕ್ತಾಯ ಅಂಕಪಟ್ಟಿಯಲ್ಲಿ 7-5 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಶ್ರೀರಾಮಾಚರಣೆಯ ಪೇರ್ಲೆ. ಮತ್ತೊಂದು ಮಂಗಳದ ಜೋಡಣೆಯ ವಿಶ್ವಾಸ ಮರಳುವ ಹಂತದಲ್ಲಿ 19ನೇ ಅಂಕ ಸುಲ್ತಾನ್ ಖಾತೆಯಲ್ಲಿ. ವಿಜಯನ ಈ ಅಂಕಣಕ್ಕೆ ಮುಂದಿನ ಪಂದ್ಯಾಟ ತಯಾರಿ. ಮುಂದಿನ ಸ್ಪರ್ಧೆಗೆ 26ನೇ ಸ್ಪರ್ಧೆ ಸ್ವಾಮಿ ಬಳಿಗೆ ಜಗೊಂಡ ರಾಯಲ್ ಫ್ರೆಂಡ್ಸ್ ಬೇರ್ಕಳ. ಈ ಅಂಕಣಕ್ಕೆ ಬನ್ನಿ. ಸುಲ್ತಾನ್ ಪಂದ್ಯವನ್ನು ತಮ್ಮ ತಂದೆಗೆ ಉಳಿದುಕೊಂಡಿದ್ದ ಅನುಷ್ಠಾನ ಇದು ಈ ಅಂಕಣದ ಸ್ಪರ್ಧೆ. ರಾಮಾಂಜನೇಯ ಪರ್ನೆ ಮಹಾವೀರ ತಲಪಾಡಿ ತಂಡಗಳ ಮಧ್ಯೆ